ಮದುವೆಗೂ ಮುನ್ನ ನಡೆದ ಫೋಟೋಶೂಟ್ ಅನಿರೀಕ್ಷಿತ ಕಾರಣಗಳಿಂದಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ದಂಪತಿಗಳು ಕಣ್ಣು ಮುಚ್ಚಿ ಕೆಸರಿನ ನೀರಿನಲ್ಲಿ ತೇಲುತ್ತಿರುವುದನ್ನು ಮತ್ತು ಛಾಯಾಗ್ರಾಹಕರು ಹತ್ತಿರದಲ್ಲಿ ನಿಂತು ನಿರ್ದೇಶನವನ್ನ ನೀಡುತ್ತಿರುವುದನ್ನು ತೋರಿಸಲಾಗಿದೆ. ಈ ಚಿತ್ರೀಕರಣವು ಸಿನಿಮೀಯ ಮತ್ತು ರೊಮ್ಯಾಂಟಿಕ್ ಆಗಿ ಕಾಣುವಂತೆ ಮಾಡಲಾಗಿತ್ತು. ಆದರೂ ಕೂಡ ಆನ್ಲೈನ್ನಲ್ಲಿ ಅನೇಕ ಜನರು ಇದನ್ನ ಸುಂದರವಾಗಿ ಕಾಣುವ ಬದಲು ವಿಚಿತ್ರ ಮತ್ತು ತಮಾಷೆಯಾಗಿ ಕಂಡುಕೊಂಡರು. ಈ ಕ್ಲಿಪ್ ತ್ವರಿತವಾಗಿ ಮೀಮ್ ಆಗಿ ಬದಲಾಗಿದ್ದು ಬಳಕೆದಾರರು ಅಸಾಮಾನ್ಯ ಸೆಟ್ಟಿಂಗ್ ಬಗ್ಗೆ ಹಾಸ್ಯವನ್ನ ಮಾಡ್ತಾ ಇದ್ದಾರೆ. ಕೆಲವು ವೀಕ್ಷಕರು ಇದನ್ನ ಅಪರಾಧ ದೃಶ್ಯ ಅಥವಾ ಥ್ರಿಲ್ಲರ್ ಚಲನಚಿತ್ರಕ್ಕೆ ಹೋಲಿಸಿದ್ದಾರೆ. ಇನ್ನು ಕೆಲವರು ವಿವಾಹ ಪೂರ್ವ ಚಿತ್ರೀಕರಣ ಏಕೆ ಇಷ್ಟೊಂದು ವಿಪರೀತವಾಗುತ್ತಿದೆ ಎಂದು ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಆದರೆ ಕೆಲವು ಫೋಟೋಗ್ರಾಫರ್ಗಳು ಮಾತ್ರ ಇದೊಂದು ಹೊಸ ಸಿನಿಮ್ಯಾಟಿಕ್ ಸ್ಟೈಲ್, ಹಳೆಯ ಮಾದರಿಯ ಶೂಟ್ಗಳಿಗಿಂತ ಇದು ಭಿನ್ನವಾಗಿದೆ ಎಂದು ಜೋಡಿಯ ಬೆಂಬಲಕ್ಕೆ ನಿಂತಿದ್ದಾರೆ. ಇನ್ನು ಕೆಲವು ಛಾಯಾಗ್ರಾಹಕರು ಈ ಕಲ್ಪನೆಯನ್ನ ಸೃಜನಶೀಲ ಮತ್ತು ವಿಶಿಷ್ಟವೆಂದು ಬೆಂಬಲಿಸಿದರು. ಹೆಚ್ಚಿನ ಜನರು ಇದನ್ನ ತಮಾಷೆಯಾಗಿ ಕಂಡುಕೊಂಡರು. ಈ ವಿಡಿಯೋ ಆನ್ಲೈನ್ನಲ್ಲಿ ಟ್ರೆಂಡಿಂಗ್ನಲ್ಲಿ ಮುಂದುವರೆದಿದ್ದು ಆಧುನಿಕ ವಿವಾಹ ಚಿತ್ರೀಕರಣದಲ್ಲಿ ಸೃಜನಶೀಲತೆಯ ಬಗ್ಗೆ ಚರ್ಚೆಯನ್ನು ಹುಟ್ಟುಹಾಕಿದೆ.